ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಯಜಮಾನ ಸಾಕು ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿ ನಾವು ಮಾಡುವಂತಹ ಪ್ರಾರ್ಥನಾ ಸಮರ್ಪಯಾಮಿ. ಮಹಾಪೂಜೆಗಾಯಿತು. ನೆರವೇರಿಸಿಕೊಡ್ತಾರೆ ಅಂತ ಹೇಳಿ ಶಾಸ್ತ್ರ ವಿಚಾರ. ಹಾಗಿರುವಾಗ ಇವತ್ತಿನ ದಿವಸ ವರ್ಷವು ಮಾಡಿಕೊಂಡು ಬರುವ ಹಾಗೆ ಯಜಮಾನ ಸಹ ಕುಟುಂಬಕ್ಕೆ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಗುರು ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಸಮಸ್ತ ವಿಧವಾದಂತಹ ಅರಿಷ್ಟದೋಷಗಳನ್ನೆಲ್ಲ ನಿವಾರಣೆ ಮಾಡುವಂತಹ ಆದಿತ್ಯಾದಿ ನವಗ್ರಹರನ್ನು ಪೂಜೆ ಮಾಡಿಕೊಂಡು ಸಪರಿವಾರ ಸಹಿತನಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪೂಜೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಮಾಡಿದಂತಹ ಪೂಜೆಯ ಪ್ರಸನ್ನ ಕಾಲದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಎಂದು ಕೇಳಿದರೆ, ವಿಶೇಷವಾಗಿ ಈ ಕಲಿಯುಗದಲ್ಲಿ ನಮಗೆ ಯಾವುದೇ ಒಂದು ಫಲಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆದರೆ, ಶೀಘ್ರವಾಗಿ ಫಲಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆದರೆ ಕಲವು ಸತ್ಯವಿನಾಯಕವು ಅಂತ ಹೇಳಿದಾಗ ಕಲಿಯುಗದಲ್ಲಿ ನಮಗೆ ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವರು ಒಂದು ಗಣಪತಿ ದೇವರು, ಮತ್ತೊಂದು ಸತ್ಯನಾರಾಯಣ ದೇವರು. ಹಾಗಿರುವಾಗ ಇವತ್ತಿನ ದಿವಸ ನಾವು ಆ ದೇವತೆಗಳನ್ನು ಆರಾಧನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ನಾವು ದೇವರ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ, ಎಷ್ಟು ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ. ನಾವು ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೇವೆ ಅಂತ ಹೇಳುವಂಥದ್ದು ತುಂಬ ಮುಖ್ಯ. ಯಾಕಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ, ಪತ್ರ ಅಂತ ಹೇಳಿದರೆ ಎಲೆ, ಪುಷ್ಪ ಅಂತ ಹೇಳಿದರೆ ಹೂವು, ಪಯ ಅಂತ ಹೇಳಿದರೆ ಹಾಲು, ತೋಯ ಅಂತ ಹೇಳಿದರೆ ನೀರು. ಇದಿಷ್ಟೇ ಸಾಕಂತ, ಇದನ್ನು ಕೊಟ್ಟರು ಸಾಕು, ನೀನು ಎಷ್ಟು ಶ್ರದ್ಧೆಯಲ್ಲಿ ಕೊಡ್ತೀಯ ಅಂತ ಹೇಳುವಂಥದ್ದು ಮುಖ್ಯ ಅಂತ ಹೇಳಿ ಅರ್ಜುನ ಹತ್ರ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ನಾವು ಕೂಡ ಹಾಗೆ ಮಾಡುವಂತಹ ಪೂಜೆಯನ್ನು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನಾವು ಇದನ್ನು ಮಾಡಿದ್ದೇವೆ. ಅಂದರೆ ನಾವು ಮಾಡುವಂಥದ್ದು, ಜೀವನ ಮಾಡುವಂಥದ್ದು ಕಲಿಯುಗ. ಆದ್ದರಿಂದಲಾಗಿ ಕಲಿಯುಗದಲ್ಲಿ ಆಗ ಹೇಳಿದಾಗೆ 4ರಲ್ಲಿ 3 ಪಾಲು ಅಧರ್ಮ, 1 ಪಾಲು ಧರ್ಮ ಇರುವುದರಿಂದ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಬರುವಂತಹ ಸಾಧ್ಯತೆ ಇರುತ್ತೆ. ವಿಘ್ನ ಅಂತ ಹೇಳಿದರೆ ಒಂದು ಪೂಜೆಯನ್ನು ಮಾಡಿ ಅದು ಅರ್ಧಕ್ಕೆ ನಿಂತು ಹೋದರೆ ಮಾತ್ರ ವಿಘ್ನ ಅಲ್ಲ. ನಾವು ಪೂಜೆಯಲ್ಲಿ ಕುಳಿತುಕೊಂಡ ಮೇಲೆ ನಮ್ಮ ಮನಸ್ಸು ಯಾವಾಗಲೂ ದೇವರ ಹತ್ತಿರದಲ್ಲಿಯೇ ಇರಬೇಕು. ನಮ್ಮ ಮನಸ್ಸು ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ಆ ನಮ್ಮ ಶ್ರದ್ಧಾಭಕ್ತಿಗೆ ವಿಘ್ನ ಬಂತು. ಹಾಗಿರುವಾಗ ಆ ವಿಘ್ನಗಳೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿ ಆದರೆ ನಾವು ವಿಶೇಷವಾಗಿ ಅವಾಗವಾಗ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಂತ. ಅದೇ ರೀತಿಯಾಗಿ ನಾವು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ, ಮಧ್ಯದಲ್ಲಿಯೂ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಈಗ ಪ್ರಸನ್ನ ಕಾಲದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ನಾವು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ವಿಧವಾದಂತಹ ಭಕ್ತಿಲೋಪ, ಕಾಲಲೋಪ, ದ್ರವ್ಯಲೋಪ, ನ್ಯೂನಾತಿರಿಕ್ತ ದೋಷಗಳಿದ್ದರೆ ಅದನ್ನೆಲ್ಲ ದೇವರು ಕ್ಷಮಿಸಬೇಕು. ಅದೇ ರೀತಿಯಾಗಿ ನಾವು ಪೂಜೆಯನ್ನು ಮಾಡುವಾಗ ದೇವರಿಗೆ ಅಂಗಪೂಜೆ ಅಂತೇಳಿ ನಾವು ಮಾಡಿದ್ದೇವೆ. ಪಾದಕ್ಕೆ, ಅದೇ ರೀತಿಯಾಗಿ ಕಾಲಿಗೆ, ಅದೇ ರೀತಿಯಾಗಿ ಹೊಟ್ಟೆಗೆ, ಹೃದಯಕ್ಕೆ, ತಲೆಗೆಲ್ಲ ನಾವು ಹೇಗೆ ದೇವರಿಗೆ ಪೂಜೆಯನ್ನು ಮಾಡಿದ್ದೇವೋ ಹಾಗೆ ನಾವು ದೇವರಿಗೆ ಪೂಜೆಯನ್ನು ಮಾಡುವಾಗ ಆ ದೇವರಿಗೆ ನಾವು ಯಾವುದೆಲ್ಲ ಅಂಗಕ್ಕೆ ಪೂಜೆಯನ್ನು ಮಾಡಿದ್ದೇವೋ ಆ ಅಂಗಗಳೆಲ್ಲ ನಮ್ಮಲ್ಲಿಯೂ ಕೂಡ
ಒಳ್ಳೆಯ ರೀತಿಯಾಗಿ ಬಲದಿಂದ ಕೂಡಿರುತ್ತಂತೆ. ಅದಕ್ಕೆ ಬೇಕಾಗಿ ನಾವು ಅಂಗಪೂಜೆ ದೇವರಿಗೆ ಮಾಡಿದಾಗ ನಮಗೂ ಕೂಡ ನಮ್ಮ ಅಂಗಗಳಿಗೂ ಕೂಡ ಒಂದು ಬಲ ಅಂತ ಹೇಳುವಂಥದ್ದು ಬರುತ್ತೆ. ಅದೇ ರೀತಿಯಾಗಿ ಪತ್ರ ಪೂಜೆ ಅಂತೇಳಿ ನಾವು ಮಾಡಿಕೊಂಡಿದ್ದೇವೆ. ತುಳಸಿ ಪತ್ರ ಆಗಿರ್ಬೋದು, ಬಿಲ್ಲು ಪತ್ರ ಆಗಿರ್ಬೋದು, ಕರಿಕೆ ಆಗಿರ್ಬೋದು, ವಿಷ್ಣುಕ್ರಾಂತಿ ಪತ್ರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಂತಹ ಪತ್ರಗಳನ್ನು ನಾವು ಪೂಜೆ ಮಾಡ್ತೇವೆ. ಹಾಗೆ ಪೂಜೆಯನ್ನು ಮಾಡಿದ್ರಿಂದಾಗಿ ಈ ಭೂಮಿಯಲ್ಲಿಯೂ ಹಾಗೆ ಅಂತಹ ಪತ್ರ ಸಂಪತ್ತನ್ನು ದೇವರು ಅಭಿವೃದ್ಧಿ ಮಾಡಿಕೊಡ್ತಾನೆ. ಯಾಕಂತ ಕೇಳಿದರೆ ಈ ಎಲ್ಲ ಪತ್ರಗಳು ಕೂಡ ಔಷಧೀಯ ಗುಣ ಉಳ್ಳಂತಹದ್ದು. ನಾವು ಆಯುರ್ವೇದದಲ್ಲಿ ಯಾವುದೇ ಒಂದು ನಮ್ಮ ಕಣ್ಣಿಗೆ ಕಾಣುವಂತಹ ಯಾವುದೇ ಒಂದು ಮರಗಿಡಗಳು ನಿರುಪಯುಕ್ತ ಅಲ್ಲ, ಅದೆಲ್ಲ ಕೂಡ ಉಪಯುಕ್ತವಾದಂತಹ ಮರಗಿಡಗಳು. ಎಲ್ಲದರಲ್ಲಿಯೂ ಕೂಡ ಔಷಧೀಯ ಗುಣ ಉಂಟು. ಯಾವುದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತೇಳಿ ತಿಳಿದವರಿಗೆ ಮಾತ್ರ ಗೊತ್ತಿರುವಂಥದ್ದು. ಹಾಗಿರುವಾಗ ಅಂತಹ ಔಷಧೀಯ ಸಸ್ಯಗಳು ಭೂಮಿಯಲ್ಲಿ ಒಳ್ಳೆ ರೀತಿಯಾಗಿ ನಮಗೆ ಫಲವತ್ತಾಗಿ ಸಿಗಬೇಕು, ಯಥೇಚ್ಛವಾಗಿ ಸಿಗಬೇಕು ಅಂತ ಹೇಳಿ ಆದರೆ ನಾವು ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದಾಗ ಅವು ನಮಗೆ ಅದನ್ನು ಯಥೇಚ್ಛವಾಗಿ ಕೊಡ್ತಾನೆ. ಅದೇ ರೀತಿಯಾಗಿ ಪುಷ್ಪ ಪೂಜೆ ಅಂತೇಳಿ ಅದರಲ್ಲಿ ಹಾಗೆ ತಾವರೆ ಪುಷ್ಪ ಆಗಿರ್ಬೋದು, ಮಲ್ಲಿಗೆ ಪುಷ್ಪ ಹೂವಾಗಿರ್ಬೋದು, ಸೇವಂತಿಗೆ ಹೂವಾಗಿರ್ಬೋದು, ಹೀಗೆ ಬೇರೆ ಬೇರೆ ಹೂವುಗಳನ್ನು ನಾವು ಅವನಿಗೆ ಅರ್ಚನೆ ಮಾಡ್ತೇವೆ. ಅದನ್ನು ಮಾಡೋದ್ರಿಂದಾಗಿ ಅವನು ಕೂಡ ಈ ಭೂಮಿಯಲ್ಲಿ ಆ ಪುಷ್ಪವನ್ನು ನಮಗೆ ಯಥೇಚ್ಛವಾಗಿ ಅವನು ಅನುಗ್ರಹ ಮಾಡ್ತಾನೆ. ಯಾಕಂತ ಕೇಳಿದರೆ ನಾವು ಈ ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರೆ ಹೂ, ತುಳಸಿ ಪತ್ರೆ, ಬಿಲ್ಲು ಪತ್ರೆ ಇಂಥದ್ದಿಲ್ಲದನ್ನು ಪೂಜೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಮಗೆ ಕಂಡರೂ ಕೂಡ ಪೂಜೆ ಮಾಡಲಿಕ್ಕೆ ಬೇಕಂಥ ವಸ್ತುಗಳು, ಪುಷ್ಪಗಳು, ಹಣ್ಣುಗಳು ನಮಗೆ ಸಿಗಬೇಕು. ಅದು ಸಿಗಬೇಕು ಅಂತ ಹೇಳಿ ಆದರೆ ದೇವರೇ ಕೊಟ್ಟಂಥ ಈ ಪ್ರಕೃತಿಯಲ್ಲಿ ಕೊಟ್ಟಂತಹ ವಸ್ತುಗಳನ್ನು ನಾವು ಕೃತಜ್ಞತಾಪೂರ್ವಕವಾಗಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದಾಗ ಅವನದನ್ನು ಮತ್ತೂ ಜಾಸ್ತಿಯಾಗಿ ನಮಗೆ ಅದನ್ನು ಅವನು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಯಜಮಾನ ಸಾಕುಟುಂಬಕ್ಕೆ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಪೂಜೆಯನ್ನು ಮಾಡಿದ್ದೇವೆ. ಮಾಡಿದಂತಹ ಸೇವೆಯನ್ನು ಸಪರಿವಾರ ಸಹಿತನಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಮಾಡಿದಂತಹ ಸೇವೆಯಲ್ಲಿ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಯಜಮಾನ ಸಹ ಕುಟುಂಬಕ್ಕೆ ಮಾಡುವಂತಹ ವೃತ್ತಿಕ್ಷೇತ್ರ, ವ್ಯವಹಾರ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನ, ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ, ಆಯುರಾರೋಗ್ಯ, ಐಶ್ವರ್ಯ, ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗುವಂತಹ ಮನಃಶಾಂತಿ, ನೆಮ್ಮದಿಯನ್ನು ಅನುಗ್ರಹ ಮಾಡಿಕೊಟ್ಟು ವರ್ಷವು ಮಾಡಿಕೊಂಡು ಬರುವ ಹಾಗೆ ಈ ವರ್ಷವೂ ಕೂಡ ನಾವು ದೇವತಾರಾಧನೆಯನ್ನು ಮಾಡಿದ್ದರಿಂದಲಾಗಿ ನಮಗೆ ಒಳ್ಳೆಯದಾಗಿದೆ, ಒಳ್ಳೆಯದಾಗ್ತಾ ಉಂಟು ಅಂತ ಹೇಳುವಂತಹ ಒಳ್ಳೆಯ ಮಾತು ನಿಮ್ಮೆಲ್ಲರ ಬಾಯಲ್ಲಿ ಬರುವ ಹಾಗೆ ಆರಾಧನೆ ಮಾಡಿದಂತಹ ಸಪರಿವಾರ ಸಹಿತ ಸತ್ಯನಾರಾಯಣ ದೇವರು, ಅದೇ ರೀತಿಯಲ್ಲಿ ನಾವು ಆರಾಧನೆ ಮಾಡಿದಂತಹ ಎಲ್ಲ ದೇವತೆಗಳು, ಸ್ಥಳದಲ್ಲಿ ಆರಾಧನೆ ಮಾಡಿಕೊಂಡು ಬರುವಂತಹ ಸಮಸ್ತ ದೈವಿಕ ಶಕ್ತಿಗಳು, ಗ್ರಾಮ ದೇವರು, ಇಷ್ಟ ದೇವರು, ಕುಲದೇವರು ಎಲ್ಲರೂ ಕೂಡ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ. ಅವಾಹಿತ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಹೇಳಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ. ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನು ಹಾಕಿ ಪ್ರದಕ್ಷಿಣೆ. Parabéns, 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 Parabéns,